ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಮಟ್ಟದ ಅನಾಥಾಲಯದ ಅಗತ್ಯ ಇದ್ದು ಕೂಡಲೇ ಒಂದು ಅನಾಥಾಲಯ ಮಾಡುವಂತೆ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಬಿ ವೀರಪ್ಪ ಉಡುಪಿ ಜಿಲ್ಲಾಧಿಕಾರಿ ಕುರ್ಮರಾವ್ ಅವರಿಗೆ ಸೂಚಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಉಡುಪಿ, ಜಿಲ್ಲಾಡಳಿತ, ವೈಕುಂಠ ಬಾಳಿಗ ಕಾನೂನು ಮಹಾವಿದ್ಯಾಲಯ ಉಡುಪಿ, ಜಿಲ್ಲಾ ವಕೀಲರ ಸಂಘ ಮತ್ತು ಉಪ್ಪೂರು ಗ್ರಾಮ ಪಂಚಾಯತ್ ಸಹಭಾಗಿತ್ವದಲ್ಲಿ ಚಿತ್ತಾರಿ ಶ್ರೀ ಮಹಾಬಲೇಶ್ವರ ದೇವಸ್ಥಾನ ಸಭಾಂಗಣದಲ್ಲಿ ಜರುಗಿದ ಕಾನೂನು ಅರಿವು ಮತ್ತು ನೆರವು ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಮಿಕ ಇಲಾಖೆ ವಕೀಲರಾಗಿ ಪ್ರಮಾಣ ಪತ್ರವನ್ನು ಸ್ಥಳದಲ್ಲಿ ನೋಂದಣಿಯನ್ನು ಮಾಡಿದ್ದರು, ಸ್ಥಳದಲ್ಲೇ ಕೂತ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿರಬೇಕಾದಂತಹ ನ್ಯಾಯಮೂರ್ತಿಗಳಿಂದ ಅವರ ಪ್ರಮಾಣ ಪತ್ರ ಸುಮಾರು 13 ಜನ ಪ್ರಮಾಣಗಳಿಗೆ ಇಂದು ಕಾರ್ಮಿಕ ನ್ಯಾಯಮೂರ್ತಿಗಳಿಂದ ಸದ್ಯ ಅದು ಉದಾಸೀನ. ಈ ಉದಾಸೀನದಿಂದ ನೀವು ಸಾಯೋದು ಅಲ್ಲದೆ ನಿಮ್ಮ ಹೆಂಡತಿ ಮಕ್ಕಳನ್ನ ನಿರ್ಗತಿ ಮಾಡ್ತೀರಿ, ತಪ್ಪಲ್ವಾ? ಆಮೇಲೆ ಇನ್ನೊಂದು ನೋವಾಯ್ತು, ಈ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ 75 ವರ್ಷ, ಇದು ನಾನು ಯಾಕೆ ನಮ್ಮ ಜಿಲ್ಲಾಧಿಕಾರಿಗಳಿದ್ದಾರೆ,